ನಮಸ್ಕಾರ ಫ್ಯಾಮಿಲಿ. ಇವತ್ತು ನಾವು ತುಂಬಾನೇ ಎಕ್ಸೈಟ್ ಆದ ಸೀರೀಸ್ ಚಾಲೆಂಜ್ ಜೊತೆ ಬಂದಿದ್ದೇವೆ. ಸೊ ನೀವು ರೆಡಿ ಇದ್ದೀರಾ ಆಟ ಆಡಕ್ಕೆ? ಅಬ್ವಿಯಸ್ ನಾನಂತೂ ರೆಡಿ ಇದ್ದೇನೆ. ಇವತ್ತಿನ ಚಾಲೆಂಜ್ ತುಂಬಾನೇ ವಿಶೇಷ, ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಒಂದು 3-4 ಚಾಲೆಂಜ್ಗಳನ್ನು ಆಡ್ತಿದ್ದೇವೆ ಇಲ್ಲಿ. ಸೊ ಪ್ರತಿಯೊಂದು ಚಾಲೆಂಜಲ್ಲಿಯೂ ಸೋತಾಗ ಒಂದು ಫನ್ ಪನಿಷ್ಮೆಂಟ್ ಇದೆ. ಓಕೆ, ನಾವು ಆ ಚಾಲೆಂಜ್ ಆಡೋ ಮೊದಲ ಫನ್ ಪನಿಷ್ಮೆಂಟ್ ಹೇಳ್ತೇವೆ. ಸೊ ಈಗ ನಾವು ಮೊದಲನೇ ಚಾಲೆಂಜ್ ಏನಪ್ಪ ಅಂತ ಹೇಳಿದ್ರೆ ಬಲೂನ್ ಹೊಡೆಯೋದು. ನೀವು ಎನಿಸ್ಕೊಳ್ಬೋದು ಬಲೂನ್ ಯಾರಿಗೆ ಹೊಡಿಬೋದು ಅಂತೇಳಿ. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಆ ಬಲೂನ್ ನಾವು ಕೈಯಲ್ಲಿ ಟಚ್ ಮಾಡಿದ್ರೆ ಹೊಡಿಬೇಕು. ಸೊ 1 ನಿಮಿಷ ಗ್ಯಾಪ್ ಅಲ್ಲಿ ಯಾರು ಹೆಚ್ಚು ಬಲೂನ್ ಹೊಡಿತಾರೋ ಅವರೇ ವಿನ್ನರ್. ಸೋತವರಿಗೆ ನಮ್ಮ ಮಂಗಳೂರಿನ ಎಂತ ಹೇಳ್ತಾರೆ ಸಾಂಪ್ರದಾಯಿಕದಲ್ಲಿ ಒಂದಾದ ಮುಂಡಾಸನ್ನ ಅವರು ನೆಕ್ಸ್ಟ್ ಚಾಲೆಂಜ್ ವರೆಗೂ ಹಾಕಬೇಕು. ಸೊ ಅದೇ ಅವರಿಗೆ ಫನ್ ಪನಿಷ್ಮೆಂಟ್. ಎಕ್ಸಾಕ್ಟ್ಲಿ. ಸೊ ನಾವಿಲ್ಲಿ ಬಂದ್ಬಿಟ್ಟು ಈಗ ಇಲ್ಲಿ 5 ಬಲೂನ್ ಇದೆ, ಇಲ್ಲಿ 5 ಬಲೂನ್ ಇದೆ. ಯಾರು 1 ನಿಮಿಷದಲ್ಲಿ ಜಾಸ್ತಿ ಬಲೂನ್ ಹೊಡಿತಾರ ಅವರೇ ವಿನ್ನರ್. ನೋ ಹ್ಯಾಂಡ್ ಸಪೋರ್ಟ್ ಆಬ್ವಿಯಸ್ಲಿ. ಸೊ ನನಗಂತೂ ಮುಂಡಾಸ್ ಬೇಡ, ಈಗ ಇವಳಿಗೆ ಮುಂಡ ಸಿಗ್ಬೋದು ಅದು. ಈಗ ರೆಡಿ? ಓವರ್ ಕಾನ್ಫಿಡೆನ್ಸ್. 3, 2, 1 ನಂದೈದು ಆಯ್ತು. ಇಲ್ಲ ಆಗಿಲ್ಲ, ನಂದೈದು ಮುಗೀತು. ಇದು 35. ಇನ್ನು 1, 2 ಹೊಡಿಬೇಡ, ಎರಡು ಬಾಕಿ ಇತ್ತು. ಅದೇಗೆ ಹೊಡಿದ್ರ? ನೆನಪಿದೆ ಲಾಸ್ಟ್ ಚಾಲೆಂಜ್ ಬಿಟ್ಟಿದ್ದಿ, ಅದು ಎಕ್ಸ್ಪರ್ಟ್ ಆಗಿತ್ತು ನಾನು ಅದರಲ್ಲಿ. ಓಕೆ, ಮುಂಡಸ್ ಕಟ್ಟಬೇಕು, ಇದನ್ನೆಲ್ಲ ಕ್ಲೀನ್ಸ್ ಮಾಡ್ಬೇಕು ನೀನೆ. ನಂಗೆ ಗೊತ್ತಿಲ್ಲ. ಸೊ ಇವಳಿಗೆ ಈಗ ಮುಂಡಸ್ ಕೊಡ್ಬೇಕಲ್ವಾ? ಸೊ ತಗೊಳ್ಳಿ ನಿಮ್ದು ಮುಂಡಸ್ ಕಟ್ಟಿ ನೋಡುವ. ವೀಕ್ಷಕರು ಕುತೂಹಲದಿಂದ ನೋಡ್ತಿದ್ದಾರೆ. ಬದಲು ಮುಂಡಸ್ ಕಟ್ತೀನಿ. ನೋಡುವ. ಹೇಗೆ ಅಂತ ಹೇಳಿದ್ರೆ ಮುಂಡಸ್ ಕಟ್ಟಬೇಕು. ಮುಂಡಸೆ ಇದು ಮುಂಡಸೆ. ಅದೆಂತ ಮುಂಡಸು ಮಾರೆ? ಅದು ನ್ಯೂ ಸ್ಟೈಲ್ ಮುಂಡಸ್. ಕೂದಲ ನೀವು ಪ್ಲಾನ್ ಮಾಡಿ ವಿನ್ ಆಗಿದ್ದೆ ಆಯ್ತಾ? ಮುಂಡಸ್ ಕಟ್ಟ ಬೇಗ. ಅದ್ ಮತ್ತೆ ಹೇಗೆ ಹೇಳಿದ್ರೆ ನಂಗೆ ಮುಂಡಸ್ ಸಿಗುತ್ತೆ ಅಂತ? ನಾವು ಹಾಗೆ ಅಲ್ವಾ, ನಮ್ದಿಂದ ಓವರ್ ಕಾನ್ಫಿಡೆನ್ಸ್. ನಾವು ಯಾವತ್ತು ಹೇಳಿದ ಮಾತುಂಟಲ್ಲ ಅಚ್ಚು ಬರ್ದಾಗಿರ್ತದೆ. ನಾನು ಕರ್ತೀನ ನೆಕ್ಸ್ಟ್ ಚಾಲೆಂಜಿಗೆಲ್ಲ. ನೆಕ್ಸ್ಟ್ ಚಾಲೆಂಜ್ ನನಗೆ ಅದು ಮುಂಡಸ್ ಇರ್ಬೇಕು. ಆಯ್ತು, ಇದು ನನ್ನ ಮುಂಡಸ್. ಇದೆಂತ ಮರ ಮುಂಡಸ್ ಇದು? ಇಷ್ಟು ಕರ್ತೀನಲ್ಲ ಅದಕ್ಕೆ ಮೆಚ್ಚಬೇಕು ನೀವು. ಎಂತ ಮೆಚ್ಚುದು? ನಾವೀಗ ಶಿಫ್ಟ್ ಆಗುವ 2ನೇ ಚಾಲೆಂಜ್ಗೆ. ಸೊ ನಮ್ಮ ಮುಂಡಸ್ ಮೇಡಮ್ ಬಂದ್ಬಿಟ್ರು ಮೊದಲನೇ ಚಾಲೆಂಜ್ ಅಲ್ಲಿ ಸೋತು. ಅಷ್ಟೊಂದು ಎಂತ ಹೇಳ್ತಾರೆ. ಈಗ 2ನೇ ಚಾಲೆಂಜ್ ಏನು? ಕಣ್ಣಿಗೆ ಬಟ್ಟೆ ಕಟ್ಟಿ ಸೌಂಡ್ ಅನ್ನ ಗೆಸ್ ಮಾಡ್ಬೇಕು. ಓಕೆನಾ? ಎಸ್ ಆಫ್ ಕೋರ್ಸ್. ಇದರಲ್ಲಿ ಬಂದ್ಬಿಟ್ಟು ನಮ್ಮ ದಿನಪ್ರತಿಯ 5 ರೀತಿಯ ಸೌಂಡ್ಗಳನ್ನು ಅವಳು ನನಗೆ ಪ್ಲೇ ಮಾಡ್ತಾಳೆ, ನಾನು ಅವಳಿಗೆ ಪ್ಲೇ ಮಾಡಿಸ್ತೇನೆ. ಯಾರು ಸೋಲ್ತಾರ ಅವರಿಗೆ ಇಲ್ಲೊಂದು ವಿಶೇಷ ಕಹಿ ಜ್ಯೂಸನ್ನು ಕುಡಿಲಿಕ್ಕಿದೆ. ಇದರ ಸ್ಮೆಲ್ ತುಂಬ ಕಹಿ ಇದೆ. ಹಂಗೆ ಫೀಲ್ ಆಗ್ತಿದೆ, ತುಂಬ ಕಹಿ ಇದೆ. ಸೊ ನೋಡುವ ಯಾರು ಸೋಲ್ತಾರೆ. ನಾನಂತದ್ದು ಕುಡಿಯಕ್ಕೆ ಸಿಗಲ್ಲ, ಇದು ಅವಳಿಗೆ ಸಿಗುತ್ತೆ. ನಾವು ಯಾವತ್ತಿದ್ದು ನಮ್ಮ ಕಿವಿ ಶಕ್ತಿ ಜಾಸ್ತಿ ಇದೆಯಾ? ನೋಡುವ ಇದನ್ನು ನೋಡೇಬೇಕು. ಬಟ್ ಇಲ್ಲಿ ಟ್ವಿಸ್ಟ್ ಏನಂತ ಹೇಳಿದ್ರೆ, ಇದು ಸೌಂಡ್ಸ್ ನಾವೇನು ಪ್ಲೇ ಮಾಡ್ತೇವೋ ಅದು ದಿನಪ್ರತಿ ಯೂಸ್ ಮಾಡೋದು ಸೌಂಡ್. ಸೊ ಅಬ್ವಿಯಸ್ಲಿ ಇಬ್ಬರು ಫೆಮಿಲಿಯರ್ ಆಗಿರ್ತಾರೆ ಆ ಸೌಂಡ್ಗೆ. ಸೊ ಐ ಯು ರೆಡಿ? ಸೊ ನಾನೀಗ ಮೊದಲು ಸೌಂಡ್ ಪ್ಲೇ ಮಾಡ್ತೇನೆ, ಅವಳು ಅದನ್ನು ಗೆಸ್ ಮಾಡ್ತಾಳೆ. 3, 2, 1. ಈ ಚಾಲೆಂಜ್ನ ಫಸ್ಟ್ ಸೌಂಡ್ ಇದು ನೀರು ಹರಿಯೋದು. ಸ್ಪೆಸಿಫಿಕ್ ಆಗಿ ಹೇಳಬೇಕು. ಆಬ್ವಿಯಸ್ ಇದೆ ನೀರಿದೆ, ಬಟ್ ಇದು ನೀರು ಹರಿಯೋದಲ್ಲ. ಪ್ಲೇ ಮಾಡಿ. ನಲ್ಲಿಯಿಂದ ನೀರು ಹರಿಯೋದು ಅಲ್ಲ? ಕರೆಕ್ಟ್. ಟ್ಯಾಪ್ ವಾಟರ್ ನಾವು ಪ್ಲೇ ಮಾಡಿದ್ದು. ಓಕೆ, ಸೊ ಮೊದಲಿದ್ದು ಪಾಸ್ ಆಯ್ತು. ಇನ್ನು 4 ಇದೆ ನೋಡುವ. ಸೆಕೆಂಡ್ ಐ ಥಿಂಕ್ ಇದು ವೆಜಿಟೇಬಲ್ ಕಟ್ ಮಾಡೋದು. ಚಾಪಿಂಗ್ ಸೌಂಡ್. ಓಕೆ, 2 ಆಯ್ತು. ಮೂರನೇದು ಬಂದ್ಬಿಟ್ಟು ಇದು ತುಂಬ ಈಸಿ ಕೊಡ್ತಿದ್ದೆ, ನಾನು ಸ್ವಲ್ಪ ಟೆಸ್ಟ್ ಕೊಡುವಲ್ಲ ಈಗ.
ಸ್ಟಪ್ಲೆಸ್ ಸೌಂಡ್ ಐ ಥಿಂಕ್. ಅಲ್ಲ, ತಪ್ಪು. ಇನ್ನೊಮ್ಮೆ ಲಾಸ್ಟ್ ನಿಮಗೆ ಮೂರು ಇದ್ರೆ ಕೊಡ್ತಿದ್ದೇನೆ. ಓಕೆ, ಅಯ್ಯಯ್ಯೋ, ನೈಲ್ ಕಟರ್ ಅಲ್ಲ ಅದು. ಬೇಗ. ಓಕೆ, ನಾನು ಸೋತೆ. ಇದು ಬಂದ್ಬಿಟ್ಟು ಗ್ಯಾಸ್ ಲೈಟರ್. ಓ, ಈಗ 4ನೇದು. ತುಂಬಾ ಫೆಮಿಲಿಯರ್ ಸೌಂಡ್. ಈಗೇನು ಕೇಳ್ಬೋದಾ? ಓಕೆ. ಬಿಟ್ರೆ ಫುಲ್ ಹೇಳ್ತಾನೆ ಇರ್ತಾಳೆ. ಓಕೆ, ಇನ್ನೊಮ್ಮೆ ಪ್ಲೇ ಮಾಡ್ತೇನೆ. 3 ಸತಿ ಪ್ಲೇ ಮಾಡೋದಲ್ಲ. ಓಕೆ, ಗೆಜ್ಜೆ ಸೌಂಡ್, ಕಾಲ್ಗೆಜ್ಜೆ ಸೌಂಡ್. ಅಲ್ಲ. ಓಕೆ, ಲಾಸ್ಟ್ ಚಾನ್ಸ್, ಹೇಳು. ಕ್ಲೂ ಎಲ್ಲ ಇಲ್ವಾ? ಕ್ಲೂ ಎಲ್ಲ ಎಂತ ಇಲ್ಲ. ನೀನು ಯೂಸ್ ಮಾಡ್ತಿ, ನೀನು ದಿನ ಬಳಕೆಯಲ್ಲಿ ಯೂಸ್ ಮಾಡೋದು ಇದು. ಹೌದಾ? ಆಯ್ತು, ಟೈಮ್ ಎಷ್ಟು? ಇಲ್ಲ, ಆಯ್ತು, ಸೋತೆಯಾ? ಇದು ಪೆನ್ಸಿಲ್ ಶಾರ್ಪ್ನರ್. ನಾನು ದಿನನಿತ್ಯ ಯೂಸ್ ಮಾಡ್ತೀನಿ. ಯೂಸ್ ಮಾಡೋದು ಆಫೀಸಲ್ಲೆಲ್ಲ ನಾನು ಅಷ್ಟು ಯೂಸ್ ಏನೇ ಪರವಾಗಿಲ್ಲ. ಸೊ 4ರಲ್ಲಿ 2 ಔಟ್, 2 ವಿನ್. ಈಗ 5ನೇದು ಲಾಸ್ಟ್. ಇದು ಯಾವ್ದು ಕೊಡುವ? ನೀವು ನಂಗೆ ಹೇಗೆ ಕೊಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ತಯಾರಾಗಿ. ಇವಳ 5ನೇ ಮತ್ತೆ ಕೊನೆಯ ಸೌಂಡ್ ಸ್ಯಾಂಪಲ್ ಅವಳು ಗೆಸ್ ಮಾಡ್ಬೇಕು, ನೋಡುವ. ಮಳೆ ಸೌಂಡು. ಅಲ್ಲ. ಗಾಡಿ ಸೌಂಡು. ಅಲ್ಲ. ಸೆಕೆಂಡ್ಸ್ ಅಲ್ಲ. ಕೊನೆ ಸತಿ ಪ್ಲೇ ಮಾಡಿದೆ. ಎಸ್. ಅಯ್ಯೋ, ಇದು ಡೈಲಿ ಇರುತ್ತಾ? ಇದು ದಿನ ಬಳಕೆಯ ಎಲ್ಲ ಕೊಳ್ಳೋದು ಎಲ್ಲ ದಿನ ಬಳಕೆಯದ್ದೇ. ಎಷ್ಟು ಹೊತ್ತು ಬಾರಿ ಇವಳು. ಓಕೆ ಬಿಡು, ಗೊತ್ತಿಲ್ಲ ನಿಂಗೆ. ಸರಿ. ಇದು ವಾಷಿಂಗ್ ಮಿಷಿನ್. ವಾಷಿಂಗ್ ಮಿಷಿನ್ ನಮ್ಮ ಮನೆದು ಸೌಂಡ್ ಆ ರೀತಿ ಬರುತ್ತಾ? ಅದು ನಿಮ್ಮ ಮನೆ ಡಿಫ್ರೆಂಟ್ ಸೌಂಡ್, ಡಿಫ್ರೆಂಟ್ ಮಿಷಿನ್ ಆಗಿದೆ. ವಾಷಿಂಗ್ ಮಿಷಿನ್ ನಾನು ತೆಗಿತೀನಿ. ಓಕೆ, ಅದಿಗೆ. ಅಬ್ಬಾ. ಸೊ 5ರಲ್ಲಿ 2 ಪಾಯಿಂಟ್ ವಿನ್. 2 ಪಾಯಿಂಟ್. ನನಗೆ 3 ಪಾಯಿಂಟ್ ವಿನ್ ಆಗಬೇಕು ಅದರಿಂದ ಬಚಾವಾಗಲಿಕ್ಕೆ, ಆ ಜ್ಯೂಸಿಂದ ಬಚಾವಾಗಲಿಕ್ಕೆ. ಓಕೆ, ಈಗ ಇವ್ರಿಗೆ ಕೊಡುವ ಮೊದಲನೇ ಸೌಂಡು ಓಕೆ ಬಂದ್ಬಿಟ್ಟು ಮಿಕ್ಸಿ. ಸರಿಯಾ? ಇನ್ನು ಕೇವಲ 2. ಚರ್ಚೆ ಮಾಡ್ತಿದ್ಯಾ, ಥಿಂಕ್ ಮಾಡ್ತಿದ್ಯಾ? ಥಿಂಕ್ ಮಾಡ್ಬೇಕಲ್ಲ. ಎಂತ ಥಿಂಕ್ ಮಾಡ್ಲಿಕ್ಕೆ ಉಂಟು? ಪೆನ್ಸಿಲ್ ಉಂಟು, ಸುಮ್ಮನೆ ಇರಿ. ನಾನು ಏನಾದ್ರು ನಿಮ್ಗೆ ಡಿಸ್ಟರ್ಬ್ ಮಾಡಿದ್ನಾ? ಬಂದ್ಬಿಟ್ರು ಈ ಗಂಡಂದ್ರೆ. ಅದು ಸ್ವಿಚ್ ಉಂಟಲ್ಲ, ಸ್ವಿಚ್ ಟಕ್ 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 ಅದನ್ನ ಸಪೋರ್ಟ್ ಮಾಡ್ಬೋದು. ನಿಂಗೆ ಎಷ್ಟು ಆಪ್ಷನ್ ಕೊಡ್ತಿದ್ದಾನೆ ನೋಡು. ಈಗ ಇನ್ನೊಂದು ಸೌಂಡು. ರೈನಿಂಗ್. ದಿಸ್ ಇಸ್ ಟೂ ಮಚ್ ಯಾರ್. 2ರಲ್ಲಿ 2 ವಿನ್. ಓಕೆ, ಇನ್ನು 3ರಲ್ಲಿ 1 ಆಗ್ಬೇಕಷ್ಟೇ. ಈಗ ವಿಜಯ ಪತಾಕೆ ನಮ್ಮ ಹಾದಿಯಲ್ಲಿದೆ. ದಿಸ್ ಇಸ್ ಟೂ ಮಚ್ ಯಾರ್. ಗ್ಲಾಸ್ ಬ್ರೋಕಾ? ಹೌದಾ? ನಾನು ಹೋಗ್ತೀನಿ. ಗ್ಲಾಸ್ ಬ್ರೇಕಿಂಗ್. ನೋಡು, ನನಗೆ ಡೌಟ್. ನೀನು 5 ಕೊಟ್ಟು 5 ಹೇಳ್ತಿದ್ದೆ. ಈಗ ಪರವಾಗಿಲ್ಲ, ನಾನು ಈಸಿ ಕೊಟ್ಟಿದ್ದೀನಿ. ಅದಕ್ಕೆ ನಾನು ಸ್ಯಾಕ್ರಿಫೈಸ್ ಮಾಡಿದ್ದು. ಏನೇ ಆಗ್ಲಿ, ನನಗೆ ಇದು ತುಂಬಾ ಖುಷಿ ಆಗ್ತದೆ. ಈ ಚಾಲೆಂಜ್, ಇವತ್ತಿನ ಚಾಲೆಂಜ್. ತಗೊಳ್ಳಿ ಮೇಡಮ್, ಮಹಾರಾಣಿ ಅವರು ತಗೊಳ್ಳಿ. ಪರ ಜೀವ ಶೇರಿಂಗ್ ಇಸ್ ಕೇರಿಂಗ್. ನೋ, ಇದರಲ್ಲಿ ಏನಿಲ್ಲಪ್ಪ.
ಅಲ್ಲೋ ಎಲ್ಲಿ ಇಡುವುದು ಎಲ್ಲಿ? ಕುಡಿಲೇಬೇಕು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯ ಒಂದು ಎಂತ ಮದ್ದಲ್ಲ, ಜ್ಯೂಸ್. ಅಬ್ಬಾ ಅಬ್ಬಾ ಅಬ್ಬಾ, ಇನ್ನೂ ಸಹ ಇದೆ ಜೀವ ಇದ್ರಲ್ಲಿ. ಅದು ಫುಲ್ ಖಾಲಿ ಫುಲ್ ಖಾಲಿ. ಇದನ್ನು ಕುಡಿಬೇಕಂತ ಹೇಳಿದ್ರೆ ಫುಲ್ಲೇ ಖಾಲಿ ಮಾಡೋದು. ಇದ್ದೇ ನಿಮ್ಗೆ ನೆಕ್ಸ್ಟ್ ಚಾಲೆಂಜ್ ನೋಡಿ. ಬಿಡಲ್ಲ ನಾನು ನನ್ನ ಗಂಡನ್ನ. ಆಯ್ತಾ? ಅಂತೆಂತದ್ರಿಂದ ರಿಲೀಫ್ ಸಿಕ್ಕಿದ? ತಲೆ ಎಲ್ಲ ಕಟ್ಟಿದಾಗೆ ಆಗಿತ್ತು ಗೊತ್ತಾ? ಹೌದಾ? ಮುಂಡಾಸಿಂದ? ಅದಕ್ಕೆ ನಂಗೆ ಥಿಂಕ್ ಮಾಡಕ್ಕೆ ಆಗಿಲ್ಲ ಆ ಮುಂಡಾಸಿಂದ. ಎಂತ ಥಿಂಕಿಂಗ್ ಮಾಡಿ ಬರ್ತು, ಎಂತ ಡೈಲಾಗ್. ಎಲ್ಲಿ ನಿಮ್ಮ ತಲೆ ಇರ್ತದೆ ಮಾತ್ರ. ಎನಿಹೌ, ಈಗ ಥರ್ಡ್ ಚಾಲೆಂಜ್ಗೆ ಹೋಗೋಣ. ಅದರಲ್ಲಿ ಬಿಡ್ಲೇಬಾರ್ದು, ಇವರಿಗೆ ಮುಯಿ ಕೊಡ್ಲೇಬೇಕು. ಹೌದಾ? ಲೆಟ್ಸ್ ಗೋ. ಸೊ ನಾವೀಗ ನಿಮ್ಮ ಮುಂದೆ ಹೊಸ ಸೆಟಪ್ ಅಲ್ಲಿ ಬಂದ್ಬಿಟ್ಟಿವಿ. ಇಲ್ಲಿ ನೀವು ನೋಡ್ತಿರ್ಬೋದು, ಒಂದು ಟಿಶ್ಯೂ ಪೇಪರ್ಸ್ ಇದೆ. ಇದು ಯಾಕಂತ ಹೇಳಿದ್ರೆ ಇದು ನಮ್ಮ 3ನೇ ಚಾಲೆಂಜಿಗೆ ತುಂಬಾ ಇಂಪಾರ್ಟೆಂಟ್. ಏನಪ್ಪ ಅಂತ ಹೇಳಿದ್ರೆ 60 ಸೆಕೆಂಡ್ಸ್ಗಳಿದೆ ಇಬ್ಬರ ಬಳಿಯು. ಆ 60 ಸೆಕೆಂಡಲ್ಲಿ ಈ ಟಿಶ್ಯೂ ಪೇಪರ್ನ ಯೂಸ್ ಮಾಡಿ ಡಿಫ್ರೆಂಟ್ ಕ್ರಾಫ್ಟ್ ಮಾಡಬೇಕು. ಯಾರು ಸೋಲ್ತಾರ ಅವರು ವಿನ್ ಆದವರಿಗೆ ಒಂದು 30 ಸೆಕೆಂಡ್ಗಳ ಒಳಗಡೆ ಏನಾದರೂ ಡ್ಯಾನ್ಸ್ ಅಥವಾ ಆ್ಯಕ್ಟಿಂಗ್ ಏನಾದ್ರು ಮಾಡಿ ನಗಿಸ್ಬೇಕು 30 ಸೆಕೆಂಡ್ ಒಳಗಡೆ. ಓಕೆನಾ? ಅಲ್ಲಿ ರೆಡಿ? 3, 2, 1. ಒಂದಾಯ್ತು ಬಾಲ್. ಎರಡನೇದು ಇದು ಬಂದ್ಬಿಟ್ಟು ರಾಕೆಟ್. ಇದು ಬಂದ್ಬಿಟ್ಟು ರಾಕೆಟ್ ನೋಡಿ. ರಾಕೆಟ್ ಇದು ಬಾಲ್. ನೋಡಿ ಎಂತ ಮಾರದು. ಅಲ್ಲ ಅಲ್ಲ ಅಲ್ಲ, ನೀವ್ ಹೇಳಿ. ಅದಿಲ್ಲ ಅದು ಟೈಮ್ ಆಗಿದ್ದಿಲ್ಲ. ಓಕೆ, ಇಲ್ಲಿ ನೋಡಿ, ಇದು ರಾಕೆಟ್ ಬಂದ್ಬಿಟ್ಟು ಹೀಗಿದೆ. ನಿಮ್ಗೆ ಆಲ್ಮೋಸ್ಟ್ ರಾಕೆಟ್ ತರ ಕಾಣ್ಬೋದು ಇದು. ಓಕೆ, ಇದು ಬಾಲ್ ಹೀಗೆ ಉಂಟು, ಬಾಲ್ ತರ ಕಾಣ್ತಾ ಉಂಟು. ಇದು ನೋಡಿ, ಇದೆಂತ ಬಾಲ್, ಇದು ಬಾಲ್. ಇದೆಂತ? ಅದು ಎಂತ ಇದು? ಅಲ್ಲ, ಇದು ಯಾವ ಧೋನಿ? ಕ್ರಿಕೆಟ್ ಮ್ಯಾಚ್ ಧೋನಿಯಾ? ಇದು ಔಟ್ ಆಯ್ತಾ? ನಂಗೆ ಗೊತ್ತಿಲ್ಲ, ಅದು ನೀವೇ ತೆಗ್ದಿದ್ದು. ಅದು ಟಿಶ್ಯೂ ಪೇಪರ್, ಸ್ವಲ್ಪ ಜಾಗ್ರತೆ ಇಡ್ಬೇಕು. ನಂಗೆ ಗೊತ್ತಿಲ್ಲ, ಇದು ಯಾವ ಧೋನಿ? ನೋ, ಇದು ಧೋನಿ, ಇದು ಬಾಲ್. ಇದು ನೀವೇನಾದ್ರು ಹೇಳಿದ್ದ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಆ ರೀತಿ. ಇದು ಪೆನ್ಸಿಲ್. ಕಡ್ಡಿ ಇಲ್ಲ. ಇದನ್ನ ಎಷ್ಟು ಯೂಸ್ ಮಾಡೋದು ಗೊತ್ತುಂಟಾ? ಮೀಸೆ ಹಾಕೋರಿಗೆ ಬಿಳಿ ಮೀಸೆ ಹಾಕ್ಬೇಕು. ನಂಗೆ ಗೊತ್ತಿಲ್ಲ, ಈ ಚಾಲೆಂಜ್ ನಾನೇ. ಅದು ಒಪ್ಲಿಕ್ಕಿಲ್ಲ. ಅದಿಲ್ಲ, ಅದು ನೀನು 3 ನಿಮಿಷ ಆಗೋ ಮೊದಲು ಹೇಳ್ಬೇಕಿತ್ತು ಅವರಿಗೆ. ಹೇಳಿಲ್ಲ ನೀನು, ಆದ್ಮೇಲೆ ಪೆನ್ಸಿಲ್ ಅಂತ ಹೇಳ್ತಿದ್ದಿ. ಸೊ ಅದು ಔಟ್. ಸೊ 2-2 ಇಬ್ರು ಸಹ 2-2. ಸೊ ಇದು ಇಲ್ಲಿ ಯಾರಿಗೂ ಪನಿಷ್ಮೆಂಟ್ ಇಲ್ಲ, ಯಾರು ವಿನ್ ಸಹ ಇಲ್ಲ, ಯಾರು ಸೋದೋದು ಸಹ ಇಲ್ಲ. ಸೊ ಇದು ಡ್ರಾ ಆಯ್ತು ಮ್ಯಾಚ್. ಓಕೆ, ಅಷ್ಟು ಕಷ್ಟಪಟ್ಟು ಸಿಕ್ಕಿಲ್ಲ. ಸೊ 4ನೇ ಚಾಲೆಂಜಿಗೆ ನಾವು ನಮ್ದು ಲೊಕೇಶನ್ ಚೇಂಜ್ ಮಾಡಿದ್ವಿ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಫ್ರೀಸ್ ಡ್ಯಾನ್ಸ್ ಚಾಲೆಂಜ್. ಸೊ ಅದು ನಿಮ್ಗೆ ಗೊತ್ತೇ ಇದೆ. ಸೌಂಡ್ಗೆ ನಾವು ಡ್ಯಾನ್ಸ್ ಮಾಡ್ತೇವೆ. ಡ್ಯಾನ್ಸ್ ಅಂತಂದ್ರೆ ಅದೇನು ದೊಡ್ಡ ಡ್ಯಾನ್ಸ್ ಏನಿಲ್ಲಪ್ಪ, ಕೈಕಾಲಲ್ಲಿ ಮಾಡ್ತೇವೆ. ಸೊ ಸ್ಟಾಪ್ ಆಗುವಾಗ ಫ್ರೀಸ್ ಆಗಬೇಕು. ಸ್ವಲ್ಪ ಮೂವ್ಮೆಂಟ್ ಆದ್ರೂ ಸಹ ಔಟ್. ಸೊ ಯಾರು ಔಟ್ ಆಗ್ತಾರ ಅವರು ವಿನ್ ಆದವರನ್ನು ನಗಿಸ್ಬೇಕು. ಅದು ಆಕ್ಟಿಂಗ್ ಇರ್ಬೋದು ಅಥವಾ ಕಾಮಿಡಿ ಏನಾದ್ರು ಮಾಡಿ 30 ಸೆಕೆಂಡ್ ಒಳಗೆ ನಗಿಸ್ಬೇಕು. ಓಕೆ, ರೆಡಿ? 3, 2, 1. ಈಗ ನಗಿಸ್ಬೇಕು. ನಾನು ಇಲ್ಲೇ ಕೊಡ್ತೇನೆ, ನಾನು ಇಲ್ಲೇ ಕೊಡ್ತೇನಾ? 3, 2,
ಬನ್ನಾ ನಗಿಸು. ಇದು ಮೋಸ ಜೀವ, ನಂಗೆ ಗೊತ್ತಿಲ್ಲ, ನಾನು ಹೋಗ್ತೀನಿ ಚಾನಲ್ ಬಿಟ್ಟು. ದಿಸ್ ಇಸ್ ಟೂ ಮಚ್ ಜೀವ. ನಂಗೆ ಗೊತ್ತಿಲ್ಲ, ನಾನು ಒಪ್ಕೊಳ್ಳಲ್ಲ, ನಂಗೆ ಹೇಗೇನು ಬೇಕಾದು ಟ್ರಯಲ್. ನಂಗೆ ಗೊತ್ತಿಲ್ಲ ಜೀವ, ನಾನಿಲ್ಲಿ ಹೀಗೆ ಕೂತ್ಕೊಳ್ತೀನಿ. ನಾನು ನಗಿಸು, ನಾನು ಅಕ್ಕಿಲಿನ್ನು ಸಹ. ನೀವು ಮಾತಾಡಿದ ಯಾಕೆ? ಮಾತಾಡ್ಬೋದು, ನಾನು ಅಕ್ಕಿಲಿನ್ನು ಸಹ. ನನಗೆ ನಗಿಸ್ತಾಳೆ ಇವಳು ನೋಡು. ಸತ್ಯಭಾಮೆ ಸತ್ಯಭಾಮೆ ನೀ ಯಾಕೆ ಚಂದವೇ. ಇದು ನಗುವಂಥದ್ದು ಇತ್ತಿಲ್ಲ ಇವಳಿ. ಮತ್ತೆ ಯಾಕೆ ನಗಡಿದ್ದು? ಚಂದ. ಮತ್ತೆ ಯಾಕೆ ನಗಡಿದ್ದು? ಆಯ್ತು ಗೈಸ್, ಸೊ ನಾವಂತೂ ಈ ಚಾನೆಲ್ ಅಲ್ಲಿ ಎಂಜಾಯ್ ಮಾಡಿದೀವಿ. ಈ ಚಾನೆಲ್ ಅಲ್ಲಿ ಸಾರಿ, ಈ ಚಾಲೆಂಜ್ ಅಲ್ಲಿ ನಾವು ಎಂಜಾಯ್ ಮಾಡಿದ್ವಿ. ನನ್ ಕಪ್ಪು ಕೊಡಿ ಇವತ್ತು. ವಿನ್ನರ್ ಕಪ್ಪು ಬೇಕು ನಂಗೆ ಈಗ. ಈ ಕಪ್ ವಿನ್ನರ್ ನಾನೇ. ಟಾಟಾ ಬೈ ಬಾಯ್. ಸೊ ಇವತ್ತಿನ ಈ ಚಾಲೆಂಜಿನ ವಿನ್ನರ್ ಬಂದ್ಬಿಟ್ಟು ಎಂಜಾಯ್ ಮಾಡಿ. ನಾನು ಕ್ಲೋಸ್ ಮಾಡು. ಇದಾಗಿದೆ ನಮ್ಮ ಇವತ್ತಿನ ಎಕ್ಸೈಟ್ಮೆಂಟ್ ಚಾಲೆಂಜ್. ಸೊ ನಿಮ್ಗೆ ಹೇಗೆ ಅನಿಸ್ತಿತ್ತು ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಗೆ ಯಾವುದಾದ್ರೂ ಐಡಿಯಾಸ್ಗಳಿದ್ರೆ ಇಂಥ ಥರ ಚಾಲೆಂಜ್ ಮಾಡಬೇಕಿದ್ರೆ ಕಮೆಂಟ್ ಮಾಡಿ, ನಾವು ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಇಲ್ಲಿ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಸೊ ಇನ್ನು ಮೀಟ್ ಆಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.